ಸ್ಥಳ ಸಾನ್ನಿಧ್ಯ ಶಕ್ತಿ అయిన ಕೊಡವುದ ಶಂಕರ ನಾರಾಯಣ ದೇವರಿನ ಪಾದ ಪುಟ್ಕೊಂಡು ಕಂಡ ಬುಡದು ಮತ್ತರಮಿಡು ಒಳಗಾದಿನ ಮಾತ್ರ ಮಲ್ಲರಿಗೆ ತೀರ್ಥ ಗಣಡು ಸೇರಿನ ಮಾತ್ರ ತುಳುವ ಬಂದರೆ ಒಂದು ಪಾಠ್ಯಗಳ ಪೊತ್ತು ಅರ್ಥ ಬಂದಿಲ್ಲ ದಯಪಟ್ಟ ಒಂದು ಸಂಭ್ರಮಿಸ್ತಾವನ ಒಂದು ಪೊತ್ತು ಒಂದೇ ದಿನ ತುಂಬ ಒಂದೇ ಜಾಗೋಡು ಒಂದು 6 ಜನ ಜೋಗುಲು ಸೇರಿದು ನಮ್ಮ ಮುಲ್ಪ ಜೈ ತುಳುನಾಡು ಸಂಘಟನೆ ಒತ್ತಿಂದ ಬಲ್ಲೆ ತುಳು ಲಿಪಿ ಗಲ್ಪುಗ ಕಂಪನ ಕಜ್ಜನು ಶುರು ಅಂತ ಇನಿ ಆಯ್ತಾ ಮುಗಿತಾರದ ದೇಸಿ ಮಸ್ತ್ ಜೋಗುಲು ಜೋಗುಲಿನ ಒಂದು ಸ್ಪಂದನೆ ಆತಂದ್ರೆ ಮಸ್ತ್ ಖುಷಿ ಆಗ್ತದೆ ಮಸ್ತ್ ಜೋಗುಲು ಪರೀಕ್ಷೆ ಬರೀತಾರೆ ಒಳ್ಳೆ ಆಯ್ತಾ ಫಲಿತಾಂಶ ಬರ್ತದೆ ಧೈರ್ಯದ ಅಪ್ಪೇಟೆಡ ಅಂಚಿನ ಜೋಗುಲಿನ ಒಂದು ಪೆನ್ನಪ್ಪ ಎಂಗ್ಲಿಗೆ ಸ್ವಲ್ಪ ಜಾಸ್ತಿ ಅಂಕುಲು ಬರ್ತದೆ ಸ್ವಲ್ಪ ತೈನು ಬರ್ತದೆ ಸ್ವಲ್ಪ ತೆಣ್ಣು ಬರ್ತದೆ 100 ಬರ್ತದೆ ಒಂದು ಎಲ್ಲ ಬೇಜಾರು ಮಾಡ್ಕೊಂಡೆ ದಯಪಟ್ಟ ನನಗೆ ಮುಲ್ಪ ಅನುಕೂಲ ಮುಖ್ಯ ಆಗ್ತದೆ ನಮ್ಮ ತುಳು ಲಿಪಿ ಕಲ್ಪನ ಮುಖ್ಯ ನಮ್ಮ ತುಳು ಲಿಪಿ ಕಲ್ಪದ ಬಣ್ಣ ಅಂದ್ರೆ ಕೊಡೆನಾಯ್ಕೆ ಬರುತ್ತೆ ಅವೇ ಒಂದು ನನಗೆ ಭಾರಿ ಒಂದು ಕಡಿಮೆ ಯಾಕಂದ್ರೆ ಚಲಕಡವರು ಬಂದಿರಕ ತುಳು ಮುಂದೆ ಪಂಪಿನ ಏನ ಕಾಲ ಗೊತ್ತುಂಡೆ ಪಂಪಿನ ಕಾಲ ಬರ್ತದೆ ನಾನು ಎಲ್ಲೇ ಉದಾಹರಣೆ ಬಂದರು ಮೊನ್ನೆ ಪ್ರೆಸ್ ಕ್ಲಬ್ ಹೋಗಿದ್ದೆ ಸರ್ ಜನನ ಅವ್ರು ಏರ ಬರ್ತಾರೆ ಮುಲ್ಪ ತುಳು ಲಿಪಿ ಉಂಡಿಗೆ ಬರಬೇಕಾಗತ್ತೆ ಏರು ಗೊತ್ತುಂಟು ಅಡ್ಡಿದ್ದಾರೆ ಅವಳೇ ಇತ್ತೆ ಗಂಗಣ್ಣ ಪಂಡಿತರು ಮೇರು ಬರಬೇಕಾದ್ರು ಆಗ ರಪ್ಪ ಒಂದು ಪುಸ್ತಕ ಪಡ್ತಾರೆ ಅಕ್ಕ ಹೆಂಗೋಜಿ ಲಿವ್ ಇನ್ ಡ್ರೈವ್ ಎಲ್ಲ ಕಾರ್ಡ್ ಪಾಡ್ಬೇಕು ಲಿವ್ ಇನ್ ಡ್ರೈವ್ ಒಂದೆಲ್ಲ ತುಳು ಬರಬೇಕು ಅಂತ ಬಂದೆ ಈಗ ಮಸ್ತ್ ಖುಷಿ ಅಂದ್ರೆ ನಾಲ್ಕನೇ ಕಾಗದ ತೊಂಡೆ ಬರೆಯೋದು ಬರೆದಾನೆ ಕೂಡ ಬಂದಿದ್ರೆ ನಾವು ಪುಸ್ತಕ ಬರೆದುಕೊಂಡೆ ಅಂತ ನಮ್ಮ ಈಚೆ ಕೇರಳಗಳು ಉಮೇದಿನ ಕೇರಳ ನನಗೆ ಪಂಡು ಹೋಗ್ತಾರೆ ಮಸ್ತ್ ಖುಷಿ ಆಗ್ತದೆ ಈಚಿನ ಒಂದು ಸಂದರ್ಭ ಖಂಡಿತ ದುಂಬದ ದಿನಕ್ಕೆ ನಿಗ್ಲಿಕ್ಕೆ ಬರ್ಬೋದು ಅವೊಂದು ಕೊಟ್ಟು ನನಗೆ ಏದು ಒಂದು ಪೆರ್ಮೆ ಆಗ್ಬಿಡ್ಬಣ್ಣ ಯಾರು ಸರ್ ತುಳು ಲಿಪಿ ಕಲ್ತಿನ ಸಾರ್ಥ ಕಾಣು ಬಂದಿಲ್ಲ ನಾನು ಅಭಿಪ್ರಾಯ ಒಂದು ವಿಷಯ ಆಗ್ತದೆ ಏತು ಹೆಂಗೆ ದಿನ ವಾಟ್ಸಪ್ಗಳು ಬರ್ಕೊಂಡು ಅಕ್ಕ ಒಂದೇ ಒಂದು ತುಳು ಲಿಪಿ ಬರೋದು ಬರೋದು ದೇವರಿಗೆ ತುಳು ಲಿಪಿ ಜೈತುಳುನಾಡು ಸಂಘಟನೆಗೆ ನೀನು ಮಸ್ತ್ ಉಡಲಿ ನೀವು ಸ್ವಲ್ಪ ಚಂದ ಆಯ್ತು ಮಾಡ್ಕೊಡು ತುಳು ಲಿಪಿ ಕಲ್ತಿನ ಅನ್ಸಾರ್ಥ ಕಾಣಿ ಪ್ರತಿನಿತ್ಯ ವಾಟ್ಸಪ್ಗಳು ಹೆಂಗೆ ಈಗೊಂದು ಪ್ರಚಾರ ಕೊಟ್ಟಾಗಲಿಲ್ಲ ತುಳು ಜೈತುಳುನಾಡು ಸಂಘಟನೆಗಳಿಗೆ ಬಂದಿರಲಿಲ್ಲ ಪ್ರಚಾರ ಕೊಡ್ತಾರೆ ಅಂದ ಮಾತು ಕೊಡ್ತಾರೆ ಮಾತ್ರ ಭಾರಿ ಕಾಣಿಸ್ಬೇಕು ನನಗೆ ಬರೋದಿಲ್ಲ ಜೋಗಿಲ್ಲ ಒಂದು ಮಾತು ಕೇಳಿದ್ರು ಅದು ಗೊತ್ತೆ ಸತೀಶಂಕನ ಮಗಳಿಗೆ ಬಂದು ಒಂದು ಮಾತು ಖಂಡಿತ ಜಾಸ್ತಿ ಕೊಟ್ಬಿಡ್ತಾರೆ ಹಾಗೆ ಮೂಜಿ ಜನ ವರ್ಷ ತೂದು ಮಾರ್ಗ ಬರ್ತಾರಲ್ಲ ದೇವಣ್ಣ ಯಾನೆದಿತ್ತೆ ಹೆಂಗೊಂದು ಸ್ವಲ್ಪ 2 ಬರ್ಕೊಂಡು ಬಂದೇನಿದ್ದಿತ್ತು ದೇವಣ್ಣ ಬರೋಡು ಬಂದಿತ್ತು ದೇವಣ್ಣ ಸ್ವಲ್ಪ 2 ನೂದು ಬರ್ತಿಲ್ಲ ಅಲ್ಲಿ ಫೋಟೋ ಬಾರ್ದು ನಮ್ಮ ವಾಟ್ಸಪ್ ಪೂರ ಮಾತಾಡ ಪ್ರಚಾರ ಮಾಡ್ತೀವಿ ಜೈತುಳುನಾಡು ಸಂಘಟನೆ ಹೆಂಗೊಂದು ಜಾಸ್ತಿ ಆಯ್ತು ನಾ ಎಲ್ಲ ನನ್ನ ಫೋಟೋ ಬರೋಡು ಬಂದು ಆಡ ಮಕ್ಕಳು ಸ್ವಲ್ಪ 7 ಅಂಕ ಬರ್ಬೇಕು ಒಂದೇ ಅಂಕ ಜಾಸ್ತಿ ಕೊಡ್ತೀವಲ್ಲ ಎಲ್ಲ ಫೋಟೋ ಬೈತು ಯಾನ್ ಹೆಂಗಿದ್ದೆ ಯಾನು ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಸದಸ್ಯತೆ ಅದು ಅದು ಯಾಕೆ ಹೆಂಗಿದ್ದೆ ಒಂದು ಮಾರ್ಕಲ್ಲ ಅಂಚಿಂಚಿ ಮಾತ್ರ ಮಕ್ಕಳು ಕೊಡುವೇನೆ ಹೆಂಗೆ ಮಾಡೋದು ಮಕ್ಕಳು ನಿಜವಾದ ಒಂದು ಮಕ್ಕಳ ಪ್ರಾಮಾಣಿಕತೆಗೆ ಯಾಕೆ ಹೆಚ್ಚಿವೆ ದಯಪಟ್ಟ ಅವಾಗ ನಿಜವಾದಲ್ಲ ಅಂಚನೆ ಒಪ್ಪಿಕೊಡು ಯಾಕಂದ್ರೆ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿದ ಸದಸ್ಯತೆ ಅದು ಯಾಕೆ ಪರಿಚಯ ಮಾಡೋದು ಅಕ್ಲೆ ನಾನು ಒಂದು ಮಾರ್ಕ್ ಕೊಟ್ಟು ಮಿತ್ತದಲ್ಲ ಒಂದು ಮಾತಿದ್ದೆ ಅಂಡ ಅವೆರದು ಜಾಸ್ತಿ ಒಂದು ಪ್ರೀತಿ ಒಂದು ಮಾನವತೆ ಅಂತ ಕೊಡೋದಿಲ್ಲ ಅದಕ್ಕೋಸ್ಕರ ಏನಾಗ್ತದೆ ರೆಡಿ ಆಗೋಲ್ಲ ಪಾತ್ರ ಬಂದು ತುಳು ಲಿಪಿ ಇಡೀ ಉಡುಪಿ ಜಿಲ್ಲೆಯಲ್ಲಿ ಒಲ್ಪತ್ತೊಂದಲ್ಲ ತುಳು ಲಿಪಿ ತಾನೇ ಒಂದು ಕಾಡಬಾರ್ದು ದೇವಸ್ಥಾನದ ಬೋರ್ಡ್ ಇಡಂಡು ಬಸ್ ಇಡಂಡು ಕಾರ್ ಇಡಂಡು ಮದ್ಮೆದ ಇಡಂಡು ಬರ್ತಡೆ ಅವರು ಪೂರ ಕಡೆಲ್ಲ ತುಳು ಲಿಪಿ ತೊಗೊಂಡು ಒಂದೊಂದು ರೀತಿಯ ಇತ್ತೆಂಗಿನ ಬಟ್ಟ ಈ ಕ್ರೇಜ್ ಮಾಡ್ತಾರೆ ಮರಳು ಮನವಿ ಇದೇ ಪಂಡ ತುಳು ನಾಡು ತುಳು ಭಾಷೆ ಸಂಸ್ಕೃತಿ ಒರಿಪ ಅವನೇನು ಮೆರೆಪ ಅವನಿಂಚಿನ ಒಂದು ಮರಳಿತ್ತು ನಾವು ಎಟ್ಟೆ ಮರಳಿ ಹೊರಲೆ ಮರಳಿತ್ತಲ್ಲ ಮಲ್ಲೇಜಿ ನನಗೆ ಮರಳು ಮಂಡಲ ಮಲ್ಲೇಜಿ ನಮ್ಮ ತುಳು ಸಂಸ್ಕೃತಿಯನ್ನು ಒರಿಪ ಒಂದಿಲ್ಲ ಬುಡಪ ಒಂದಿಲ್ಲ ಈ ಒಂದು ತುಳು ಲಿಪಿತ ಅಭಿಯಾನ ಇಂಚೆನೆ ದುಂಬರಿಯಾಡು ಯಾವುದು ಜೈತುಳುನಾಡು ಸಂಘಟನೆ ಮಾತಾಡ ವಿನಪ ಮತ್ತೊಂದು ನನದುಂಬು ಕುಲಿಕುಲು ಎರಡೆಲ್ಲ ತುಳು ಲಿಪಿ ಕಲ್ಪುಲೆ ಬಯ್ಯ ಅಂತ ಅಗತ್ಯನೇ ಹೆಚ್ಚು ದೇಪಂಡ ಒಂದೇನು ಕಲ್ಪೊಡು ಮನಸ್ಸಿನ ಅವಾಗ ಕರ್ತವ್ಯ ತುಳುನಾಡು ದಾಖಲೆ ಅಕ್ಕಳು ತುಳು ಕಲ್ಪೊಡೆ ಅಕ್ಕಳ ಕರ್ತವ್ಯ ಅಂತ ಅಕ್ಕಲೆ ಅನ್ನೋದು ಬರೋಡು ನನ್ನದು ಅಕ್ಕಳೆ ಅದು ನಿಂಗೆ ತಮ್ಮಯ ಪಟ್ಟದ ಬಾರ್ನಾಗ ಖಂಡಿತ ಆಗ್ಬೇಕು ಧೈರ್ಯ ಎಂಬುದು ತುಳು ಇದು ಕಲ್ಪನೆ ಬಂತು ಪಂಡ ನಂಗೆ ನಮ್ಮ ಕೊಟ್ಟು ಮಾತಾಡಲೇ ಬಿಸಿ ಅಪ್ಪ ದೇಪಂಡ ನಮ್ಮ ಕಲ್ಪನೆ ಇನಿತ ಮೊರಗಾಲದಿಂದ ನೆಟ್ಟೆ 7 ಜನ ತುಳು ಶಿಕ್ಷಕರ ಬರಲಿಲ್ಲ ಖಂಡಿತ ತಯಾರಾಗಬೇಕು ಅಂಚಾದ ಮಾತಾಡೋ ಗಮನ ಪಡುವ ಪರಿಸ್ಥಿತಿ ಖಂಡಿತ ಬರ್ಕೊಂಡು ತುಳು ಕಲ್ಪೊಡೆ ಮತ್ತು ಊರಲ್ಲಿ ಆಸೆ ಮಾತಾಡಲು ಕೊಟ್ಟು ಐದು
ಈ ಉಡುಪಿ ಜಿಲ್ಲೆದ ಸದಮನ್ಯ ಪಂಡ 5 ವರ್ಷದ್ದು 3 ವರ್ಷದ ಪರಬೇಗ ಮಕ್ಕಳ ಮುಟ್ಟಾಗಿ ತುಳು ಕಲ್ಕೋಡು ಪಂಪಿನ ಉಡಲಡ ಅಲ್ಲಿ ತುಳು ಬಗ್ಗೆ ತುಳು ಭಾಷೆ ಲಿಪಿತ ಬಗ್ಗೆ ಮೋಗೆ ಅಭಿಮಾನ ಪುಟ್ಟಾಯಿನ ಕುಳಿತಿನ ಖಂಡಿತ ಜಯಕುಮಾರ್ ಸಂಘಟಕರು ಅಟ್ಲೆಗೆ ನನ್ನಲ್ಲ ಅಟ್ಲ ಐವತ್ತು ಕೈಯ ನಿರಂತರವಾದ ತುಳು ಬಗ್ಗೆ ಈ ತುಳು ಮಕ್ಕಳ ಮಕ್ಕಳಲ್ಲಿ ಸಾಧನೆ ಗುರುತಿಸದು ಎಂಕ್ಲಲ್ಲಿ ಎಲ್ಲ ಮನ ಮಲ್ಪರಿಲ್ಲ ಅಂಚನೆ ಸ್ವಲ್ಪ ಸೇರಿದಿನ ಈ ಒಂದು ಜಾಗಡ್ ಇದವರು ಶಂಕರ ನಾರಾಯಣ ದೇವಸ್ಥಾನದ ಆಡಳಿತ ಮಂಡಳಿಗೆ ಮಸ್ತ್ ಸ್ವಲ್ಪ ಸಂದೇಶ ಮಾಡ್ಕೊಳ್ಬೇಕು ದಯಪಂಡ ಈಗ ಜೋಗಿಯನ್ನು ಸ್ವಲ್ಪ ಈ ಒಂದು ಜಾಗಡ್ ಒಂದು ವ್ಯವಸ್ಥೆ ಮಾಡ್ಕೊಡ್ಬೋದು ಕಲ್ಪವರಿಗೆ ಐಕೊಂದು ಮಲ್ಲ ಉಡಲ್ಬೋದು ಆ ಒಂದು ಎಡೆ ಕೆಲಸವನ್ನು ಮಕ್ಕಳು ಮಾತಾಡಲ್ಲ ಜನಾರ್ದನ್ ಕೊಡವರು ಪ್ರಕಾಶ್ ಕೊಡವರು ಸತೀಶ್ ಕೊಡವರು ಮಾತಾಡಲ್ಲ ಸೇರಿದ ಹೊಗಳು ಇವನಿಗೆ ಕಚ್ಚೆ ಮೂಲಕ ಅವಕಾಶ ಮಾಡಿಕೊಡ್ತಾರೆ ನಿಕ್ಲೆಲ್ಲ ಈ ಮತ್ತೊಂದು ಸ್ವಲ್ಪ ಸಂದೇಶ ಮತ್ತೊಂದು ಮಾತಾಡಿಲ್ಲ ಎದೆ ಅವರು ಬಂದು ರದ್ದು ಮಾಡ್ತಾರೆ ಶಾಸ್ತ್ರೀಯರಿಗೆ ಉಡದಲ್ಲಿ ಸೌಲಭ್ಯ ಸಂದಾಯಕ ತುಂಬುತ ಮದಿಪು ಕೊಡವರು ಶಂಕರನಾರಾಯಣ ವ್ಯವಸ್ಥಾಪನಾ ಸಮಿತಿಯ ಬದುಕೆರಾಯಣ ಚಿತ್ರ ಜನಾರ್ದನ್ ಕೊಡವರು ಬೇರೆ ಮಾದರಿಕ ಸೌಲಭ್ಯ ವೇದಿಕೆಯ ಮೀಟಿಂಗಿನ ఒక ಇತ್ತೀಚಿನ ಹಿಡಿದ ಈ ಸೌಲಭ್ಯ ಪಂಡ ಯಾಕೆ ಮಾತಾಡಬೇಕು ಮುಂಚೆ ದೇವರ ಆಕಾಶ ಪಂಡಿಯರು ತುಡುಕ ಸೊಗಡು ತೂರಂಗ ಕೊಡವರು ಬರುವುದು ನಮ್ಮ ಪಾತ್ರ ಮಾತಾ ಭಾಷೆಯ ಸೇರುವುದು ಹೆಚ್ಚು ಪಾತ್ರ ಕೋಡಿಯಾಗಿ ಪಾತ್ರ ಇಸದಾಯಿ ವೇದಿಕೆಗೆ ಎದುರುಗುದಿನ ಜೋಗದಿಂದ ಮಸ್ತ್ ಖುಷಿಯಾಗುವುದು ದೇವಡ ನಮ್ಮ ಕನ್ನಡ ನೋಡಿ ಇಂದಿನ ಮಕ್ಕಳಿಗೆ ಮುಂದಿನ ಜನಾಂಗ ಮತ್ತು ಊರು ಮಾಡುವ ಜೋಕು ಈ ಜೋಕು ಹಿಂದೆ ಒಂದು ತುಳು ಗೊತ್ತಿರಲ್ಲ ಶರತ್ನೊಂದು ಒದ್ದಾಡುವ ಒಂದು ಕೆಲಸ ಒಂದು ಸಾರ್ಥಕವ ಪಡೆಯುವುದು ಯಾರು ರಾಮಸೇರಿಗಾರ ಕೇಂದ್ರ ಆ ಶರತ್ ಇಚ್ಛೆ ಮಾಡಿ ಈ ತುಳು ಬಸಂದಿ ಕೇಂದ್ರ కొంచెం ముందర పెట్టాడు ఆయన కథ ఏంట భారీ బంధం ఆయన మర్మేగా యాప్ పోతాడు ఈ తుడుకు పోతాడు అచ్చా ఈ భారీ శరత్ ఆయన ఈ పోరాట ఏ పద ఎక్కడ కార్యక్రమం దాదా నావుడు జన అంచవాడు ఇంచవాడు బాధ్యత తూగా మాత్రం ఆయన పర్సనల్ విషయం ఎవరో బాధ్యత కానీ ತುಳು ಅಚ್ಚ ನಮ್ಮ ಕೊಡೋರು ದೇವನಿ ತುಳು ಈ ತುಳಿ ಉದ್ದೀಪನ ಆವಾಡ ಇಂಗೆ ಮಾದರಿಗ ಭಾರಿ ಬೆರಮೆ ಉಂಟು ಅಂಚನೆ ಜೈತುನಾಡು ಸಂಘಟನೆಗಳು ఒక ನಮ್ಮ ಇಂದ ಅಕಡೆ ಬಿಟ್ಟು ಕೂಡ ನಮಗೆ ಬಂದೇ ಉಂಟು ಅಕಸ್ಮಾತ್ ಜೈಲು ఒక ತಾರಕೇರು ಕತ್ತಲ ಸಾಕು ನಮಗೆ ಐದವರೆ ಏನಾರು ಮತ್ತೊಂದು ಪೂರ್ತಿನ ಭಾವನೆ ಭಾರಿ ಜನಗಳು ನೋಡಿಕೊಂಡು ದುಮ್ಮಂಜಿ ನ್ಯಾಯಮೂರ್ತಿ ನಮಗೆ ತುಳು ರಾಜ್ಯ ಬೋರ್ಡು ಅವ್ರ ಬೋರ್ಡು ಮುಂದೆ ಬೋರ್ಡು ಅಂಡ್ ಐದು ವೇದಿಕೆ ಇರ್ತೀವಿ ನಾನು ಏನಾದರೂ ನಮ್ಮ ಹೋರಾಟ ಮಾಡ್ಕೊಳ್ಳೋಣ ಒಂದು ವೇದಿಕೆ ಭಾರಿ ಪೂರ್ಣ ಪ್ರಾರಂಭವಾಗಿದೆ ಇಂಜಿನ ದೇವರು ನಮ್ಮ ಮಾದರಿಯನ್ನು ಒಟ್ಟು ಬಂದದ್ದು ಇಂಜಿನ ತುಂಬೋಟ ಎಂದು ಕೂಡ ಇನ್ನು ಬರೀ ಸಾರ ಮುಂದೆ ಮಾಡ್ತಾರೆ ಮಾದರ ಪಣದು ಇದು ಮಾದರ ದೊಡ್ಡ ಪಾತ್ರ